ಕುಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಶುಕ್ರವಾರ ಹಬ್ಬಗಳ ಸಂಗಮ ಪರ್ಬೊಲೆನ ಸೇರಿಗೆ ಕಾರ್ಯಕ್ರಮ ನಡೆತಂಡ. ಗೋಪೂಜೆ, ದೀಪಾವಳಿ ಆಚರಣೆ, ಭಾರತ ಮಾತಾ ಪೂಜನಾ ಕಾರ್ಯಕ್ರಮ ನಡೆತಂಡ. ಕುಡ್ಲಾ ಕುಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಶುಕ್ರವಾರ ಹಬ್ಬಗಳ ಸಂಭ್ರಮ ಕಾರ್ಯಕ್ರಮ ಅಟ್ಟಣೆಯಾದಿತ್ತಂಡ. ಶಾರದಾ ವಿದ್ಯಾಲಯ ಸಂಸ್ಥೆಲಿನ ಗುರ್ಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕರ್ನ ಗುರ್ಕಾರ್ ಮಿಡ ನಡೆತಿನ ಕಾರ್ಯಕ್ರಮಟ್ಟು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆದಾರ ಕದ್ರಿ ಪ್ರಭಾಕರ ಅಡಿಗೇರು ಪಾತಿರ್ದು ಪರ್ಬೊಲೆನ ಬಗೆಟ್ಟು ತಿರಿಪಾಯರು. ಗಾಯತ್ರಿ ಮಂತ್ರವನ್ನು ಅವನ ತಂದೆಯಿಂದ ಉಪದೇಶ ಪಡ್ಕೊಂಡಿರ್ತಾನೆ. ಆತನ ತಂದೆಯಿಂದ ಮೂಲಕ್ಕೆ ಹೋಗುವಾಗ ಅದಕ್ಕೆ ಪರಮಾತ್ಮನೇ ಆತನು ಬ್ರಹ್ಮದೇವರಿಗೆ, ಬ್ರಹ್ಮನಿಂದ ಉಳಿದ ದೇವತೆಗಳಿಂದ ಋಷಿಮುನಿಗಳು ಮುಕ್ತಿಗಾಗಿ ತಪಸ್ಸು ಮಾಡಿದರು, ಜೀವನವಿಡೀ ಕಷ್ಟಪಟ್ಟರು. ನಾಲಗೆ, ಮನಸ್ಸು, ಶರೀರವನ್ನು ಭಗವಂತನ ಸ್ಮರಣೆಯಲ್ಲಿ, ಸ್ತುತಿಯಲ್ಲಿ, ಸೇವೆಯಲ್ಲಿ ತೊಡಗಿಸಿದರು. ಪರಮಾತ್ಮ ಅವರಿಗೆ ಸೀದಾ ಮುಕ್ತಿ ಕೊಡಲಿಲ್ಲ. ಮುಕ್ತಿಯನ್ನು ಬೋಧಿಸುವಂತಹ ಮಾತುಗಳು ಅವರ ಜ್ಞಾನ ದೃಷ್ಟಿಯಲ್ಲಿ ಗೋಚರವಾಗುವ ಹಾಗೆ ಮಾಡಿದವ. ಆ ಮಾತುಗಳೇ ವೇದಗಳು. ಪ್ರದೀಪ ಕುಮಾರ ಕಲ್ಕುರ, ಕೆ.ಎಸ್. ಕಲ್ಲುರಾಯ, ದಯಾನಂದ ಕಟೀಲ್, ಸಿ.ಎಸ್. ಸೀತಾರಾಮ ಬೊಕ್ಕ ಪ್ರಿನ್ಸಿಪಾಲರು ಉಪನ್ಯಾಸಕರು ಪಾಲ್ಗೊಂಡಿರ. ಶಾರದಾ ವಿದ್ಯಾಲಯದ ಅಂಗಣ ಮೈದಾನಡು ಬೋಲ್ಪು ಪೊತ್ತಾದು ಪರ್ಬೊಲಿನ ಸೇರಿಗೆ ಕಾರ್ಯಕ್ರಮ ನಡೆತಂಡ. ಬರೋ ಸಂಸ್ಥೆಗೆ ಇಡೀ ತಿಬಿಲೆ ಬೋಲ್ಪು ಪೊತ್ತಾದು ಬೋಲ್ಪುಡು ಬೋಲ್ಗಾಯರ ಜೋಕ್ಲೆಡ್ದು ಸಂಗೀತ ಗಾಯನ ಮುಡ್ದು ಬತ್ತಲ. ಗೋಪೂಜೆ ಮಲ್ತದು ದೀಪಾವಳಿ ಆಚರಣೆ ಮಲ್ತೆರ. हम सब रहेंगे एक भारत श्रेष्ठ भारत बना के एक सुर में गाएंगे। दीपावली गली गली बन के खुशी छाए रे, रोशनी